ಕಾಡಿ ಬೇಡಿ ಮನೆ ನಿರ್ಮಿಸಿದ್ರೂ ಇರಲು ಭಾಗ್ಯ ಪಡೆಯದ ಕುಟುಂಬ. ರೋಗ ಪೀಡಿತರಿದ್ರೂ ಕಣ್ಣಿಗೆ ಬಟ್ಟೆ ಕಟ್ಟಿದಂತಿರುವ ಅಧಿಕಾರಿಗಳು, ಶಾಸಕರು. ವರ್ಷಗಳಿಂದ ಮನವಿ ನೀಡಿದ್ರೂ ಪರಿಹಾರ ಸಿಗದ ಬಡಪಾಯಿ ಕುಟುಂಬ. ಹೌದು, ಪ್ರತಿಯೊಬ್ಬರಿಗೂ ಸ್ವಂತ ಮನೆಯೊಂದು ಇರಬೇಕು ಎನ್ನುವ ಆಸೆ ಇದ್ದೇ ಇರುತ್ತೆ. ಅಂತೆಯೇ ಮಂಗಳೂರು ತಾಲೂಕಿನ ಮೂಳೂರು ಗ್ರಾಮದ ಗುರುಪುರ ಮಠದ ಗುಡ್ಡೆ ನಿವಾಸಿಗಳಾದ ಜಯಜೋಗಿ, ಶೋಭಾ ಜಯಜೋಗಿ ದಂಪತಿಗಳ ಆಸೆಯಂತೆ ಕಾಡಿ ಬೇಡಿ ಪುಟ್ಟ ತಮ್ಮ ಕನಸಿನ ಮನೆಯನ್ನು ನಿರ್ಮಿಸಿದ್ರು. ಮನೆ ನಿರ್ಮಾಣ ಆಗಿ 6 ವರ್ಷಗಳಾದ್ರೂ ನೆಮ್ಮದಿಯಿಂದ ಸ್ವಂತ ಮನೆಯಲ್ಲಿ ಇದುವರೆಗೆ ವಾಸಿಸಲು ಆಗಿಲ್ಲ ಎಂದು ಕಣ್ಣೀರಿಡುತ್ತಾರೆ ಶೋಭಾ ಜಯಜೋಗಿ. ಎಂಚಿನ ಮಾಡ್ಬೋದು ಯಾರು ಒರಿ ಬೆಂದು ಎಂಕಲೆಗೆ ಒರಿ ಬೆಂದದವ್ರು ಎಂಕಾಲ ಹೆಂಗೆ ಬಿಡ್ತು ಪೋಪು ನಂಚಿನ ಅಂದಿಜ್ಜಿ ಹೆಂಗೆ ಅವು ಏನು ಮನ್ಸು ಏತು ವರ್ಷ ಅಂತ ಬಂದು ಎಂಕಲ್ ಪೋಲಿ ಒಂದು ಏತು ವರ್ಷ ಅಂತ ಪೋಲಿ ತಾಜಿ ವರ್ಷದ ಪೋಲಿಲ್ಲ ಬೂರ್ನ ಮುಳ್ಪನೆ ಕುಲ್ಲೋ ಬಂದಿತ್ತ ಅಲ್ಲ ಪಗೆಲ್ಲು ಬೂರೋದು ಉಂಡು ರಾತ್ರಿ ಬೂರ್ದು ನನ್ನ ಎಂಕ್ಲ ನೆಟ್ಟೆ ಬೂರ್ದು ಸಹಿತು ಹಂಚಿ ಇದು ಪಗೆಲ್ಲು ಬೂರೋದು ಉಂಡು ಅವಾಗ ಎದುರು ಬೂರ್ನಾಗ ಎಂಕಲ್ ದಾದ ಮಾಡ್ಕೊಡು ಬೊಕ್ಕ ಜೀವ ಹೋಂಡ ಬೊಕ್ಕ ಕಣ್ಣು ಕೊರ್ಕೊನೇಕೆ ಎಂಕ್ಲೆಗೆ ಇಕ್ಕೆ ನಾನು ಮಂತು ಕೊಡ್ತು ಎರಡ ಎಡ್ಡೆ ಕಳೆದ 6 ವರ್ಷಗಳಿಂದ ಮಳೆಗಾಲದಲ್ಲಿ ಇವರ ಮನೆ ಹಿಂಭಾಗದ ಗೋಡೆ ಮಣ್ಣು ಕುಸಿತಗೊಳ್ಳುತ್ತಿದ್ದು ಮಳೆಗಾಲದಲ್ಲಿ ಈ ಮನೆ ಅಪಾಯದಲ್ಲಿರುತ್ತೆ. ಈ ಬಗ್ಗೆ ಇಲಾಖೆ ಶಾಸಕರಿಗೆ ಮನವಿ ಮಾಡಿದ್ರೆ ಈ ಬಾರಿ ಅನುದಾನದಲ್ಲಿ ತಡೆಗೋಡೆ ಮಾಡಿಸ್ತೇವೆ ಎನ್ನುತ್ತಾರೆ. ಮಳೆಗಾಲ ಮುಗಿದ ಬಳಿಕ ಅನುದಾನದ ಕೊರತೆ ಇದೆ, ಮುಂದಿನ ದಿನಗಳಲ್ಲಿ ನೋಡುವ ಅಂತಾರೆ. ಮಳೆಗಾಲ ಬಂದಾಕ್ಷಣ ಹಿಂಭಾಗದ ಮಣ್ಣು ಕುಸಿತಗೊಂಡು ಇದೀಗ ಮೇಲಿರುವ ಮನೆ ನಮ್ಮ ಮನೆ ಮೇಲೆ ಬೀಳುವ ಪರಿಸ್ಥಿತಿ ಎದುರಾಗಿದ್ದು ಇಲ್ಲಿ ವಾಸಿಸಲು ಭಯಪಡುವಂತಾಗಿದೆ ಎನ್ನುತ್ತಾರೆ ಮನೆ ಮಂದಿ. ಅಕ್ಕ ಪತ್ರ ಪೂರಲು ಉಂಡೆಂಗಿಲ್ಲ ಆತನು ಪೂರ ಇತ್ತಂಜಿ ದುಂಬು ಎಲ್ಲೇ ಇಲ್ಲಿಡಿತ್ತ ಇದಕ್ಕೆ ಪಂಚಾಯತಿಲು ನಾವು ಅದು ಸಂಬಂಧದಾಗ ಪೂರ ಸಹಾಯ ಮಂತೀರು ಅಂಜನ್ನು ಒಂದು ಇಲ್ಲ ಅಣ್ಣ ಇದಕ್ಕೆ ಎಂಕ್ಲು ಒಂಜಿ ವರ್ಷಲ ನೆಟ್ಟು ಮರಿಯಲೋಡು ಕುಲ್ತುಜ ಅದ್ದವ್ರ ಮಗು ಇಲ್ಲೋಕೆಲ್ಲ ಅದು ಬೂರಿಯರ ಶುರು ಆತನ ವರ್ಷ ಬೂರೊಂದು ಉಂಡು ಕಲ್ಲು ಕಟ್ಟಿದಿನ ಒಂದು ಪೂರ ಗೋಡೆಗೆ ಬೂರು ಎಂಕ್ಲು ವರ್ಷ ಅರ್ಜಿ ಕೊರೊಂದು ಪೂರ ಉಲ್ಲ ಅಕ್ಲು ಇತ್ತ ಮುರೆಲ್ಲ ಹೋಯ್ ವರ್ಷಲ ಬೈದಿರು ದುಂಬುದ ವರ್ಷಲ ಬರ್ಪೇರು ದುಂಬುಡು ಜೀವಿಯೇ ಬರೊಂದೆಲ್ಲಿರು ಬರ್ಪೇರು ತೂಪೇರು ನಾನು ನಿಕ್ಲೆಗೆ ಬರ್ಪೇರು ಸಹ ನಿಕ್ಲೆಗೆ ಬಂದು ಪೂರ ಹೋಪೇರು ಗಂಜಿ ಕೇಂದ್ರ ಹೋಗಿ ರಡ್ಡು 3 ವರ್ಷ ಬಣಮಿಲ್ಲೇರು ಗಂಜಿ ಕೇಂದ್ರ ಹೋಗಿ ನಿಕ್ಲು 3 ಕುಲ್ಲೇರನೆ ಬಲ್ಲಿ ಬಂದ್ಪೇರು ಇದು ಎಂಕ್ಲೆ ಗಂಜಿ ಕೇಂದ್ರ ಕುಲ್ಲು ನಾನು ಬಲ್ಲಿನ ಪಾತೊಂದು ಎಂಕ್ಲೆಗೆ ಹಾಪಿನಿ ಪಣೊಂದಿಲ್ಲ ಪಣ್ಣಲಿಗೆ ಮರ್ತು ಪುರ ಉಂಡು ಜಪ್ಪುನ ವ್ಯವಸ್ಥೆ ತಂಡಸ ಟಾಯ್ಲೆಟ್ ವ್ಯವಸ್ಥೆ ತಿತ್ತು ಕುಲ್ಯರ ಬಲ್ಲಿ ಜಪ್ಪೆರ ಬಲ್ಲಿ ಬಂತೀರು ಮೂಳೆ ಪೊಡಿ ಆತನಲ್ಲಿ ದಾಲೆ ಸೇರಿ ಮನ್ಪುಲೇಕ ಪುರ ದಾಲೆ ಜಾಲಿ ಮಸ್ತ್ ಸಮಸ್ಯೆ ಉಂಡಲ್ಲ ಮಸ್ತ್ ಇಲ್ಲಿ 3 ತಿಂಗಳ ಬಾಲೆ ತಿಂಚಿ ಮಸ್ತ್ ಸಮಸ್ಯೆ ಇರುಲ್ಲ ಪಣ್ಣ ಒಂದು ಅಂಚೆ ಉಂಡ್ಲಲ್ಲ ಮಕ್ಕಂದು ಪದ್ದವ್ರು ಹೋಗಿ ಮಸ್ತ್ ಬೂರ್ತೀನಿ ಕಲ್ಲು ಮಸ್ತ್ ಇಲ್ಲದ ಗೋಡೆ ಅರ್ಧ ಗೋಡೆ ಇರ್ತೀನಿ ಉಲಾಯ ಕಲ್ಲುದ ಹಾಕನ ಪೆಟ್ಟಿಗೆ ಗೋಡೆ ತಂದು ಪೂರ ಈಮೇಟ್ ಉಲಾಯಕ್ಕೆ ಬೂರ್ತೀನಿ ಅವು ಹಣ ಪಿರ 25 ಕಿಲೋರ ಗೋಡೆಗೆ ಬೂರ್ನು ಅವಾಗ ಮಣ್ಣೆಲ್ಲ ಏರ್ಲ ದೆಪ್ಪವನ ಇಜ್ಜ ಒಂಜಿ ಬದುಲ್ದು ಗೋಡೆ ಮಣ್ಣು ಅಂಚೆನೆ ಇತ್ತು ಒಂಜಿ ಮರಿಯೆಲ್ಲ ಫುಲ್ಲು ಕೂಡ್ದನಗು ಮಣ್ಣು ಗೋಡೆಡೆ ಇತ್ತು ಅವೇನು ಸಮೇತ ಏರ್ಲ ದೆಪ್ಪಿದ್ದೀರು ಬೊಕ್ಕ ಲಾಸ್ಟಿಗೆ ಮೇರೆ ಬೊಕ್ಕೊಂಜಿ ಮರಿಯೆಲ್ಲ ಬರಿಯರನಾಗ ಬೇರೆ ದೆಪ್ಪ ಅರ್ಧ ಗೋಡೆದ ಮಣ್ಣು ಮೇರೆಲ್ಲ ಬೊಕ್ಕೊಂಜಿ ಸಹಾಯ ಮಾಡ್ತಾರೆ ಬತ್ತೀರು ಅಕ್ಲು ದೆತ್ತೇರು ಪೂರ ಮಣ್ಣು ಅವಳದೆತ್ತು ಕುರ್ಪುಜೀರು. ಇನ್ನು ಮಳೆಗಾಲದಲ್ಲಿ ಅಧಿಕಾರಿಗಳು, ಶಾಸಕರು ಇಲ್ಲಿ ವಾಸಿಸಬೇಡಿ, ಗಂಜಿ ಕೇಂದ್ರ ಅಥವಾ ನೆರೆಮನೆಯಲ್ಲಿ ವಾಸವಿರಿ ಅಂತಾರೆ. ಆದರೆ ರೋಗ ಪೀಡಿತ ಮಗಳನ್ನು ಹಿಡಿದು ಎಲ್ಲಿಯೂ ಹೋಗಲು ಆಗದ ಪರಿಸ್ಥಿತಿ ನಮ್ಮದು ಎಂದರೆ ಇವರಿಗಾರಿಗೂ ನಮ್ಮ ನರಕಯಾತನೆ ಅರ್ಥ ಆಗೋದಿಲ್ಲ. ಇದೇ ಮನೆಯಲ್ಲಿರುವ ಎಂದರೆ ಹಗಲು ಹೊತ್ತಲ್ಲೂ ಕುಸಿತ ಆಗ್ತಾ ಇದೆ, ಭಯ ಆಗುತ್ತೆ. ರಾತ್ರಿ ವೇಳೆ ಆದರೆ ಪರವಾಗಿಲ್ಲ, ಅದರೊಂದಿಗೆ ನಾವು ಹೋಗ್ತೇವೆ. ಕುಸಿದ ಮೇಲೆ ಬಂದು ನೀಡುವ ಪರಿಹಾರ ಮೊತ್ತ ಅದಕ್ಕೂ ಮೊದಲೇ ಇಲ್ಲೇ ಹಾಕಿ ನಮಗೆ ನೆಮ್ಮದಿಯಿಂದ ವಾಸಿಸಲು ಅವಕಾಶ ಮಾಡಿಕೊಡಿ ಅಂತಾರೆ ಜಯಜೋಗಿ ದಂಪತಿಗಳು. ಈ ವರ್ಷ ಬೂರ್ನಾಗ ಒಂತೆಂತ ಬೂರೊಂದು ಉಂಟು ಬಂಡ ಬೂರೋನಿ ಬೂರ್ನಿಲ್ಲ ಜಿಂಕ್ಲೆ ಕುಲ್ಲೋಡು ಬಂದಾಗ ಹೋಳಿಗೆ ಅವನು ಉಂಟು ಎಂಚೆ ಕುಲ್ಲುನಿ ಕಂಡ ಬೂರ್ನ ಬಂದೆ ಮಲ್ಲಿನ ಪಾತೊಂದು ಎಂಕ್ಲೆ ಬಲಿಪುರ ಹಾಪುಜಿ ಎಂಜಿಗೆ ಇದಾಯಿ ಪಾರ್ಬಾರಿ ಎಲ್ಲ ಹಾಪುಜಿ ಎಂಕ್ಲೆಗೆ ಅಂಚೆ ಈ ಸರ್ಲ ಬೂರ್ನಾಗ ಇಡತ್ತೆ ಮುಳ್ಪೊಂಜಿ ಇಲ್ಲು ಖಾಲಿ ಉಂಡು ಇಲ್ಲಿ ಐಟು ಕುಲ್ಲುದ ಐಟ್ಲ ಪೂರ ತೋರೊಂದು ಪೂರ ಉಂಡು ಕುಲ್ಲು ನಂಗೆ ಇಜ್ಜೆ ಟಾಯ್ಲೆಟ್ ಬಂದರದ ಪೂರ ಅಲ್ಲಿಗೆ ಬಂಗ ಉಂಡು ಅಲ್ಲಿ ಶಾಸಕರ ಮುರಲ್ಲ ಹೋಯ್ ವರ್ಷ ಫೋನ್ ಮಾಡ್ತಾರೆ ಮಲ್ಲ ವಿಷಯ ಪೂರ ಪಂಡ ಅಂಕಲೆ ಕಂದ ಬಂದ ಅಲ್ಪ 6 ಆಫೀಸಿಗೆ ಪೂರದ ಅರ್ಜಿ ಕೊಡ್ತಾ
ಪೊಯ್ಸರೆತ್ತು ದುಂಬುದ ಮರಿಯಲು ದಾರನ ಆಫೀಸಿಗೆ ಹೋದು ಕೊರ್ತ 27 ಅದಾದ ಮಣ್ಣು ಈ ಸಾರಿ ಬೂರಿಯರು ಶುರುವಾನ್ ಅಪ್ಪ ಗಾರೆ ಫೋನ್ ಮಾಡ್ತೇವೆ ಒಂಜಿ ದೆಪ್ಪುಯರ ಅಂದು ವಿಜಯನ ಅರೆದಲ್ಲಿ ಇಡೀ ಮಂತೊಂದುಲ್ಲೆ ಮಾತ್ರ ಅಣ್ಣ ಅವರ ಪಿ ಏನದಂದು ಎತ್ತೇರಿ ಕೈ ಸಾರಿ ಎತ್ತೇರು ಮೆಂಬರಿ ಏರು ಪೂರ ಕೇಂದ್ರೀರು ಆಗಿನ ಚಂದ ಬಂದೆ ಆಯ್ಕೆ ಕಾಟ್ಲ ಆರೊಂದು ಬಂಡೆ ಮುಟ್ಟ ಗುರುಪುರ ರಾಜೇಶ್ ಬಂಡೆ ಆಯ್ಕೆ ಆರೆಲ್ಲ ಪನ್ಪೆಯನ್ನು ಬಂಡೀರು ಟೀಚರ್ನಾಗೆ ಬರ್ತದೆ ನಿಖಿಲ್ ಕುಲ್ಲೇರ ಬಳ್ಳಿ ಮುಲ್ಪ ಒಂದು ಗಂಜಿ ಕೇಂದ್ರಗೂ ಪೋಲಿ ಜನ ಸಂಬಂಧ ದಾಖಲಾಡಿ ಪೋಲಿ ಸಂಬಂಧ ದಾಖಲಾಡಿ ಪೋರ ಏತು ದಿನ ಅಂದು ಮಲ್ಲಿನ ಪದೊಂದು ಸಂಬಂಧ ದಾಖಲಾಡಿ ಪೋಲಿ ಅಲ್ಲಿಗೆ ರಾತ್ರಿ ಅದೊಂದು ಶುಗರ್ ಪೇಷಂಟ್ ಅಲ್ಲಿ ಕೊಂಚ ಸಮಸ್ಯೆ ಮಸ್ತ್ ಉಂಡು ಅಲ್ಲಿ ಮಂತು ಕೊಡ್ಪುನ ಪತ್ರ ಸಂಬಂಧದಲ್ಲಿ ಅಲ್ಲಿ ಏತಾಂಡಲ್ಲ ಹಾಕೊಂಡೆ ಒಂಜಿ ಕಡೆಗೋಡೆ ಮಂತು ಕೊಡ್ತೀರ ನಾನು ದುಂಬು ಗಾಂಡಲ್ಲಿ ಎಂಕಲು ಒಂಜಿ ಇತ್ತು ಎಂಕಲು ಬಸ್ಸ ಬೂರು ಬೆಟ್ಟಿಂಗ್ ಓಡೆ ಪೋಡಿ ಎಂಕಲು ಎಂಚಿನ ಮಾಡ್ಬೋದು ಯಾರು ಒರಿ ಬೆಂದು ಎಂಕಲೆಗೆ ಒರಿ ಬೆಂದದವ್ರು ಎಂಕಾಲೆ ಬುರ್ದು ಪೋಪು ನಂಚಿನ ಒಂದು ಇಜ್ಜಿ ಎಂಕ ಅವು ಏನು ಮಂತ್ನಿ ಏತು ವರ್ಷ ಅಂತ ಬಂದು ಎಂಕಲು ಪೋಲಿ ಒಂಜಿ ಏತು ವರ್ಷ ಅಂತ ಪೋಲಿ ತಾಜಿ ವರ್ಷ ಪೋಲಿಲ್ಲ. ಒಟ್ಟಿನಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧಿಕಾರಿಗಳು ಅವಘಡ ಸಂಭವಿಸಿದ ಬಳಿಕ ಹೋಗಿ ಮೊಸಳೆ ಕಣ್ಣೀರು ಹಾಕುವ ಬದಲು ಎಚ್ಚೆತ್ತು ಸೂಕ್ತ ಪರಿಹಾರ ಕುಟುಂಬಕ್ಕೆ ಒದಗಿಸಲಿ ಎಂಬುದು ನಮ್ಮ ಆಶಯ. ಅಹಮದ್ ಬಾವ ವಾಮಂಜೂರು, ದೈಜ್ ವರ್ಲ್ಡ್ 24/7.